ಅಂತ, ಅವಳ ಕೈಯಲ್ಲಿ ಏನಾದರೂ ಕೊಡಬೇಕು ಅಂತ ಹೇಳಿ ಇದು ತಂದಿಟ್ಟಿದ್ದಾರೆ ಇವತ್ತು. ಅದು ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ. ಯಾರಾದರೂ ಬಂದರೆ ಒಂದು ಮೆಸೇಜ್ ಹಾಕಿ ಕರೆಕ್ಟ್ ಇಲ್ಲ ಅಂತ. ನೆಟ್ವರ್ಕ್ ಇಶ್ಯೂ ಇದ್ದು ನಾನು ಲೆಫ್ಟ್ ಆಗ್ತೇನೆ. ವಾಯ್ಸ್ ಕೂಡ ಕೇಳಿಸ್ತಿದೆ ಅಂದ್ಕೊಳ್ತೇನೆ. ಯಾರಾದರೂ ಇದ್ದೀರಾ? ಗೊತ್ತಾಗ್ತಿಲ್ಲ ನನಗೆ. ನೆಟ್ವರ್ಕ್ ಇಶ್ಯೂ ನನಗಿಲ್ಲಿ ಕಾಣಿಸ್ತಿಲ್ಲ. ಯಾರಾದರೂ ಲೈವಲ್ಲಿದ್ದರೆ ನೆಟ್ವರ್ಕ್ ಇಶ್ಯೂ ಉಂಟು ಅಂತ ಹೇಳಿ. ಮತ್ತು ಎಲ್ಲರೂ ಹೇಗಿದ್ದೀರಾ? ಇವತ್ತು ಯಾವ ದಿನ? ಬುಧವಾರ, ಜುಲೈ 17 ಅಲ್ವಾ? ಸೊಳ್ಳೆ ಇಲ್ಲ ಅಂತ ಮನೆಯೊಳಗೆ ಕೂತ್ರೆ ಮನೆಯೊಳಗೆ ಕೂಡ ಸೊಳ್ಳೆ ಬರ್ತಾ ಉಂಟು. ಇಂಥ ಅವಸ್ಥೆ ನೋಡಿ. ಅವಳು ನಿದ್ದೆಯಿಂದ ಎದ್ದದಷ್ಟೇ ಸ್ವಲ್ಪ ಮೂಡ್ ಆಫ್. ನೆಟ್ವರ್ಕ್ ಉಂಟಾ ಅಂತ ಹೇಳ್ತೀರಾ? ಏನಾದರೂ ನೆಟ್ವರ್ಕ್ ಎರರ್ ಅಂತ ಏನಾದರೂ ಬರ್ತಾ ಉಂಟಾ ಅಂತ ಗೊತ್ತಿಲ್ಲ. ಯಾರಾದರೂ ಲೈವ್ ನೋಡ್ತಿದ್ರೆ ಮೆಸೇಜ್ ಹಾಕಿ ಕ್ಲಾರಿಟಿ ಉಂಟಾ ಇಲ್ವಾ ಅಂತ. ಇದೇ ಪ್ರಾಬ್ಲಮ್. ನನಗೆ ನೆಟ್ವರ್ಕ್ ಇರೋದಿಲ್ಲ. ಪಾಪ ನನ್ನ ಅಮ್ಮ ಒಂದು ವೀಡಿಯೋ ಕಾಲ್ ಮಾಡ್ತಾರೆ, ಅವರಿಗೆ ಮಗುವನ್ನು ತೋರಿಸ್ಲಿಕ್ಕೆ ಕೆಲಸ ಆಗೋದಿಲ್ಲ, ಅಷ್ಟು ನೆಟ್ವರ್ಕ್ ಇಶ್ಯೂ ಉಂಟು. ಲಚ್ಚಿದೊಂದು ನಿದ್ದೆ ಆಯಿತು. ಪಿರನಿದ್ರಾರ ಮುಂದೆ ಇರಿಗೆ ಪಿರನಿದ್ರಾರ ಮುಂದೆ ಅಬ್ಬಬ್ಬಬ್ಬಬ್ಬ ಮುಂಚೆ ಲೈವ್ ಆಫ್ ಮಾಡಬೇಕು. ಅಲ್ಲ ಅವಳು ತುಲೆ ಏರು ಮಗೆ ಆಯ್ ಬಲ್ಲಗ್ಲಿ ಆಯ್ ಆಯ್ ಆಯ್. ಅಯ್ಯೋ ಎಲ್ಲ ಪಟ್ಟಿ. ಹಾಯ್ ಪಲ್ಲೆ, ಹಾಯ್ ಗೈಸ್. ದಾತಾ ತಾತಾ ದಾತಾ ತಾತಾ. ಒಬ್ಬೊಬ್ಬೊಬ್ಬೊಬ್ಬೊ. ಅದೇನಾದರೂ ಕೇಳಿಕ್ಕಿದ್ರೆ ಕೇಳಿ ಕಮೆಂಟಲ್ಲಿ. ಲೈವ್ ಚಾಟ್ ಓಪನ್ ಉಂಟು. ಏನಾದರೂ ಕೇಳಿಕ್ಕಿದ್ರೆ ಕೇಳಿ. ಮತ್ತೆಂತ ಮಳೆ ಜೋರುಂಟು ಇಲ್ಲಿ. ಮಳೆಯಲ್ಲಿ ಕೂತ್ಕೊಳಿಕ್ಕಾಗೋದಿಲ್ಲ, ಹೊರಗಡೆ ಹೋಗ್ಲಿಕ್ಕಾಗೋದಿಲ್ಲ. ಹಾಯ್ ಲಚ್ಚು ಪುಟ್ಟ, ದಿವ್ಯ ಕರ್ಕೇರ. ಹಲೋ ಹಲೋ ಪಲ್ಲೆ, ಹಲೋ. ಇವತ್ತು ಸಹ ಅವಳು ಸ್ವಲ್ಪ ಉಪದ್ರ ಮಾಡಿ. ಇಲ್ಲಿ ಉಂಟಲ್ವಾ, ಇಲ್ಲಿ ಒಂದು ಕಿಟಕಿ ಉಂಟು ಎದುರು. ನಾನು ಅಲ್ಲಿ ಮೊಬೈಲ್ ಇಟ್ಟಿದ್ದೇನೆ. ಆ ಕಿಟಕಿಯನ್ನು ಇಟ್ಕೊಂಡು ಆಟ ಆಡೋದಂತೆ. ಮಳೆ ಎಲ್ಲ ನೋಡುದು. ಬಾಗಿಲು ಓಪನ್ ಇರ್ತದೆ ಇಲ್ಲಿ. ಒಬ್ಬು ತುಲೆ. ಹಾಂ, ಈರೇನಾ ಅಬ್ಬಾ. ಇವಳೊಟ್ಟಿಗೆ ಲೈವಿಗೆ ಬಂದು ಇದೇ ಪ್ರಾಬ್ಲಮ್. ಇವತ್ತು ಕೂಡ ನಾನು ತೋಟಕ್ಕೆ ಹೋಗಲಿಲ್ಲ. ಜೋರು ಮಳೆ ಬರ್ತುಂಟು. ಅತ್ತೆ ಹೋದ್ ಇವತ್ತು. ಜೋರು ಮಳೆ ಬರ್ತುಂಟು. ಹಾಗಾಗಿ ಏನಾದ್ರು ಕ್ವೆಶನ್ ಕೇಳಿದ್ರೆ ಕೇಳಿ ಗಾಯ್ಸ್. ಇವತ್ತಿದ್ದು ವ್ಲಾಗ್ ನೋಡಿದ್ರಾ? ನೋಡಿ ಆಯ್ತಾ, ಮಿಸ್ ಮಾಡದೆ ನೋಡಿ. ಮತ್ತೆಂತ ಏನಾದರೂ ಕೇಳಿದ್ರೆ ಕೇಳಿ ಬೇಗ. ಅದೇ ಇನ್ನು ಲೈವಿಗೆ ಬರೋದಿಲ್ಲ ಅಂತಿದ್ದೇನೆ. ಅಂದರೆ ನೆಟ್ವರ್ಕ್ ಇರೋದಿಲ್ಲ ಅಲ್ವಾ, ಸುಮ್ಮನೆ ಬಂದು ಏನು ಪ್ರಯೋಜನ. ಇನ್ನೇದು ನೋಡಿದೆ ನಾನು, ತುಂಬ ಬ್ಲರ್ ಟೈಪಲ್ಲಿ ಇತ್ತು. 14 ಜನ ಇದ್ದಾರೆ. ಓಕೆ, ಅದೇ ಎಂತ ಅಂತ ಹೇಳಿದರೆ ನನಗೆ ಕಂಟೆಂಟ್ ಸಿಗ್ತಾ ಇಲ್ಲ ಎಂತ ಸಹ. ವಿಡಿಯೋ ಮಾಡಲಿಕ್ಕೆ, ವ್ಲಾಗ್ ಮಾಡಲಿಕ್ಕೆ ಕಂಟೆಂಟ್ ಸಿಗ್ತಾ ಇಲ್ಲ. ಏನಾದರೂ ಸಜೆಷನ್ಸ್ ಇದ್ದರೆ ಹೇಳಿ ಗೈಸ್. ಮತ್ತು ಏನಾದರೂ ಕೇಳಿಕ್ಕಿದ್ರೆ ಕೇಳಿ. ಏನಾದರೂ ಕೇಳಿದರೆ ಅವರ ಪರ್ಫಾರ್ಮೆನ್ಸ್ ಇದು ವಿಡಿಯೋದಲ್ಲಿ ಹೇಳ್ಬೋದು. 14ರಲ್ಲಿ ಎಷ್ಟು ಹೋದರು? 5 ಜನ ಹೋದರು. ನೆಟ್ವರ್ಕ್ ಉಂಟಾ ಅಂತ ಇಲ್ಲ ಅಂತ ಹೇಳಿ ಪ್ಲೀಸ್. ನನಗೆ ಗೊತ್ತಾಗ್ತಿಲ್ಲ. ಕ್ಲಾರಿಟಿ ಉಂಟಾ? ವಾಯ್ಸ್ ಕೇಳಿಸ್ತಾ ಉಂಟಾ? ಅಥವಾ ವಿಡಿಯೋ ಕ್ಲಿಯರ್ ಉಂಟಾ, ಕ್ಲಾರಿಟಿ ಉಂಟಾ? ಇಲ್ಲದಿದ್ದರೆ ನಾನು ಲೈವ್ ಆಫ್ ಮಾಡ್ತೇನೆ. ಅದಕ್ಕೆ ದಯವಿಟ್ಟು ಹೇಳಿ. ಲೈವ್ ಚಾಟ್ ಉಂಟಾ? ಓಕೆ. ಪೂಜಾ ಅಭಿ ಹಾಯ್. ಅಮ್ಮಮ್ಮ ಒಬ್ಬೊಬ್ಬೊ. ಇನ್ನು ನಾನು ಲೈವ್ಗೆ ಬರೋದಿಲ್ಲ ಗೈಸ್. ಇವಳು ನನಗೆ ಬಿಡುವುದಿಲ್ಲ. ನನಗೆ ಲೈವ್ಗೆ ಬರಲಿಕ್ಕೆ ಬಿಡುವುದಿಲ್ಲ ನೋಡಿ. ಇರು ಬುಲ್ತನಾಗ ಸೆಲ್ಫಿರು ಇಂಚಿನ ಬುಲ್ತು. ಹಲೋ ನಿತಿನ್ ಹಾಯ್. ಹಲೋ, ಹೇಗಿದ್ದೀರಿ ನಿತಿನ್ ಅವರೇ? ಬಿಫೋರ್ ಮ್ಯಾರೇಜ್
ಮತ್ತು ಅದೇ ಏನಾದರೂ ಕೇಳಿಗಿದ್ರೆ ಕೇಳಿ. ಕ್ವೆಶನ್ ಇದೆಯಾ? ಅಯ್ಯೋ ಅಮ್ಮನೆ ಅಮ್ಮನೆ ಅನ ಅಮ್ಮನೆ ಅಮ್ಮ ಯಾನೆ ಅಮ್ಮ ಯಾನೆ ಅಲ್ಲ ಈರ್ ತೋಜುನತೆ ಅಲ್ಪ ಈರ್ ತೋಜುನತೆ ತುಲೆ ತುಲೆ ಅವಳು ಆ್ಯಕ್ಚುಲಿ ನಿದ್ದೆಯಿಂದ ಎದ್ದದ್ರಿಂದ ಈ ಥರ ಮಾಡೋದು. ಇಲ್ಲದೆ ಹಾಂ ನಿನ್ನೆ ಸಹ ಅಷ್ಟೇ ನನಗೆ ಲೈವಲ್ಲಿ ಮಾತಾಡಲಿಕ್ಕೆ ಬಿಡಲಿಲ್ಲ. ಎಂಚೊಲ್ಲರು ಯಾನ್ ಸೂಪರ್ ಈ ಎಂಚೊಲ್ಲರು ಅವಳು ನೋಡಿ ಅಪ್ಪ ದೇವರೇ. ಹಾಯ್ ಬಾಬು. ಹಲೋ ಪಲ್ಲೆ ಹಲೋ ಪಲ್ಲೆ ಹಲೋ ಇದೇ ಗೊಬ್ಬಲು నేను పాత గుబ్లే గుబ్లే ఏం పాతేరు అసలు ಮತ್ತೆ ಇಂಥದ್ದು ಕೇಳಿದ್ವಿ ನಿನ್ನೆ ಇದರಲ್ಲಿ ಮತ್ತೆ ಕಮೆಂಟ್ ಬಂದದ್ದು. ಮಗುವಿಗೆ ಏನೆಲ್ಲ ಫುಡ್ ಕೊಟ್ಟರೆ ಒಳ್ಳೇದು ಅಂತ ಕೇಳಿದ್ವಿ. ಯಾವುದೆಲ್ಲ ಫುಡ್ ಕೊಡ್ತಿದ್ದೀರಿ ಅಂತ. ಬೆಳಿಗ್ಗೆ ಇದು ಅವಲಕ್ಕಿ ಮತ್ತು ಹಾಲು ಅದನ್ನು ಮಿಕ್ಸ್ ಮಾಡಿದಾಗ ಅದು ಮನ್ನಿ ಟೈಪಲ್ಲೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ಮನ್ನಿ ಟೈಪಲ್ಲಿ ಆಗುತ್ತೆ. ಅದು ಕೊಟ್ಟರೆ ಮಗುವಿಗೆ ಹೊಟ್ಟೆ ಸ್ವಲ್ಪ ಗಟ್ಟಿ ಇರ್ತದೆ ಮತ್ತು ಬೆಳವಣಿಗೆಗೆ ಕೂಡ ಹೆಲ್ಪ್ ಆಗ್ತದೆ. ಬೆಳಿಗ್ಗೆ ಅದನ್ನು ಕೊಡ್ತೇನೆ. ಮಧ್ಯಾಹ್ನ ಊಟ ಮನ್ನಿ ಟೈಪಲ್ಲಿ ಮಾಡಿ ಕೊಡೋದು. ಮತ್ತು ಸಂಜೆ ವಾಪಸ್ ಇದು ರಾಗಿ ಕೊಡ್ತೇನೆ. ಅಂಗನವಾಡಿ ಫುಡ್ಡು ಕೊಡ್ತಿದ್ದೆ, ಅದರಲ್ಲಿ ಗುಗ್ಗುರಾಗಿದೆ. 4 ದಿನಕ್ಕೆ ಗುಗ್ಗುರಾಗಿದೆ, ಅದಕ್ಕೆ ನಾನು ಕೊಡ್ತಾ ಇಲ್ಲ. ಹಾಯ್ ಮಾಮಿ ಸಾನ್ವಿ. ಹಲೋ ಸಾನ್ವಿ, ನನ್ನ ಅತ್ತಿಗೆ ಮಗಳು. ಹನ್ಸಿಕಾ ಪಿ ಆರ್, ಹಲೋ ಹೇಗಿದ್ದೀರಿ ಹನ್ಸಿಕಾ? ಇವಳು ನನಗೆ ಮಾತಾಡಲಿಕ್ಕೆ ಬಿಡುವುದಿಲ್ಲ ನೋಡಿ. ಆಯ್ತು ಗೊಬ್ಬಲೆ ಪೋಲೆ. ಗೊಬ್ಬಲೆ ಗೊಬ್ಬಲೆ ಸ್ಕೂಲಿಗೆಲ್ಲ ರಜೆ ಆಗಿ ಜಾಲಿ ಅಲ್ಲ ಮಕ್ಕಳಿಗೆ. ನೋಡಿ ನನ್ನ ಅತ್ತಿಗೆ ಮಗಳೊಬ್ಳು ಲೈವಲ್ಲಿ ಇದ್ದಾಳೆ. ಹಾಯ್ ರಿಯಾ. ಹಲೋ ಪಲ್ಲೆ ರಿಯಾ. ರಿಯಾವೇ ರಿಯಾ ಲೆಫ್ಫುನು. ಹಲೋ. ಮತ್ತೆ ಅದೇ ಎಂಥದ್ದು ಹೇಳಿಕೆ ಅಂತ ಬಂದೆ, ನನಗೆ ಮರ್ತೋಯ್ತು. ಏನಾದರೂ ಕೇಳಿಕ್ಕಿದ್ರೆ ಕೇಳಿ ಗೈಸ್. ನೀವು ಕೇಳಿದ್ರೆ ನಾನು ಕೇಳ್ತೇನೆ. ಒಂದು ಕ್ವಶನ್ ಕೇಳಲೆ, ಇನ್ನೊಂದು ಕ್ವಶನ್ ಕೇಳೋಣ. ಇಂಕ ಕ್ವಶನ್ ನೆನಪ ಒಂದಿಜ್ಜಿ ಈರೆ ಒಂದು ಕ್ವಶನ್ ಕೇಳಿ ತುಕ್ಕ ಏರಣ್ಣ ಆನ್ಸರ್ ಪನ್ಪೆರ ತುಕ್ಕ. ಹನ್ಸಿಕಾ ನೀವೇ ಬಂದು ಕ್ವಶನ್ ಕೇಳಿ. ನಿಮಗೆ ತುಂಬ ಕ್ವಶನ್ ಗೊತ್ತುಂಟಲ್ಲ. ನನಗೆ ಆ್ಯಕ್ಚುಲಿ ಅವರು ತುಂಬ ಕ್ವಶನ್ಸ್ ಕಳಿಸ್ತಾರೆ ಇದಕ್ಕೆ ಆನ್ಸರ್ ಮಾಡಿ ಅಂತ. ನನಗೆ ಯಾವುದು ಸಹ ಗೊತ್ತಿರೋದಿಲ್ಲ. ಮತ್ತು ಹನ್ಸಿಕಾ ಅವರು ಎಂಥ ಕ್ವಶನ್ ಕೇಳೋದು? ಇದ್ದದೆಲ್ಲ ಕ್ವಶನ್ ಕೇಳಿ ಖಾಲಿಯಾಗಿದೆ. ಜೀವಿತ ಬರ್ತಿದ್ರೆ ಒಂದು ಕ್ವಶನ್ ಕೇಳ್ಬೋದಿತ್ತು. ಕೇಳ್ತಿದ್ರು ಜೀವಿತ ಬರ್ತಿದ್ರೆ. ಕೇಳಲಿಕ್ಕೆ ಮೆಸೇಜ್ ಬರ್ತಾ ಉಂಟು. ಸಾಕಾಂತ ಇವತ್ತಿನ ವಿಡಿಯೋ. ಎಂತ ಕೇಳ್ತಿಲ್ಲ ನೀವು ಕ್ವಶನ್. ಸುಮ್ಮನೆ ಬಂದದ್ದು ಲೈವಿಗೆ. ಕೇಳಿಕಿದ್ರೆ ರಪ್ಪ ಕ್ವಶನ್ ಕೇಳಿ, ಇಲ್ಲದಿದ್ದರೆ ನಾನು ಲೈವಿಂದ ಲಿಫ್ಟ್ ಆಗ್ತೇನೆ. ಒಬ್ಬೊಬ್ಬೊಬ್ಬೊಬ್ಬೋ ದಾತಾ ದಾತಾ. ಹಾಯ್ ದೀಶಾ ಪೂಜಾರಿ. ಹಲೋ. ಇದೇ ಕೂಚಿ ಮುಲ್ಪ ಮುಲ್ಪ ಕೂಚಿ. ಎಂತ ಪ್ರಶ್ನೆ? ಗಂಡ ಹೆಂಡತಿ ಇಬ್ಬರು ಒಂದು ಅಂಗಡಿಗೆ ಹೋಗ್ತಾರೆ. ಅಂಗಡಿಯಿಂದ ಒಂದು ವಸ್ತುವನ್ನು ಖರೀದಿಸಿ ತರ್ತಾರೆ. ಖರೀದಿಸಿ ತಂದ ಆ ವಸ್ತು ಕೆಳಗೆ ಬೀಳುತ್ತದೆ. ಕೆಳಗೆ ಬಿದ್ದ ಆ ವಸ್ತುವಿನ ಹೆಸರು ಮತ್ತು ಗಂಡ ಹೆಂಡತಿಯ ಹೆಸರು ಒಂದೇ. ಹೌದಾ? ಗುಲಾಬಿಯಾ? ವಾ, ಎಂತಂತ ಗೊತ್ತಾಗ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಆನ್ಸರ್ ಮಾಡಿ. ಹನ್ಸಿಕಾ ಅವರು ಕ್ವೆಶನ್ ಕೇಳಿದ್ದಾರೆ, ಆನ್ಸರ್ ಮಾಡಿ ನೋಡಿ. ಲೈವ್ ಚಾಟಲ್ಲಿ ಉಂಟು ಕ್ವೆಶನ್. ಒಬ್ಬೋ ಒಂದು ನಿಮಿಷ ಆಯ್ತಾ. ಇವಳನ್ನು ಏನಟ್ಟು ಗೊಬ್ಬಲೆ ಬರಲಿ. ಇನ್ನಟ್ಟು ಗೊಬ್ಬಲೆ ಅಂದರೆ ಇನ್ನಟ್ಟು ಗೊಬ್ಬಲೆ. ಗೊಬ್ಬಲೆ. ಕೇಳಿ ಈಗ ಕ್ವೆಶನ್ ಕೇಳಿ. ಉದಯವಾಣಿ ಈ ಹಬ್ಬ ಮೀನಾಕ್ಷಿ ಲಿಂಗಪ್ಪ ಅವರು ಆನ್ಸರ್ ಮಾಡಿದ್ದಾರೆ. ಕರೆಕ್ಟಾ? ವಾ ಸೂಪರ್. ನನಗೆ ಸಹ ಗೊತ್ತಿರಲಿಲ್ಲ, ನಾನು ಗುಲಾಬಿ ಅಂತ ಹೇಳಿದೆ. ನೀವು ಒಳ್ಳೆ ಹುಷಾರಿದ್ದೀರಿ ಮಾರೆ. ಮೀನಾಕ್ಷಿ ಅವರು ಈ ನೋಡಿ ಕೈಗೆ ಗಾಯ ಆಗಿದೆ, ಬಿಸಿ ಬಿಸಿ ತಾಗಿದ್ದು ಇವಳ ಎಡ್ವಟಲ್ಲಿ. ಓ ಓ ಬೊಕೇನು ಸ್ವಲ್ಪ ಕುಲ್ಲದಿದ್ದಾನೇನೆ ಬೆಲೆ ತುಲೆ ಆಣ ಆಣ
ಅವಳು ಕೂಗ್ತಿದ್ದಾಳೆ. ನಾನು ನಾಳೆ ಬರ್ತೇನೆ ಲೈವಿಗೆ. ಬಾಯ್ ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದದಕ್ಕಾಗಿ. ನಾಳೆ ಇವಳನ್ನು ಮಲಗಿಸಿ ಲೈವ್ಗೆ ಬರ್ತೇನೆ. ಇವಳು ಮಲಗಿ ಎದ್ದದ್ರಿಂದ ಈ ಥರ ಮಾಡ್ತಿದ್ದಾಳೆ ನೋಡಿ. ಉಂಟು ಗಣಪ ಅಂತ ಬಿಡ್ತು ಅಂತ ಬಿಡ್ತು ಉಂಟು ಗಣಪ. ಸರಿ ಗೈಸ್, ಬಾಯ್, ನಾಳೆ ಸಿಗುವ. ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಲಾಸ್ಟಿಗೆ ಕೇಳೋದಷ್ಟೇ, ಸಬ್ಸ್ಕ್ರೈಬ್ ಮಾಡಿ ಅಂತ.